ಡೈಲಿ ಬರೋರಿಗೆ ಬೇರೆ ಸ್ಪೇಸ್ ಇಲ್ಲದ ಕಾರಣ ಅವರು ಬೇರೆ ಆಟೋ ಇಲ್ಲ ಎತ್ತರಲ್ಲಿ ಹೋಗೋಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಒಂದು ಗಾಡಿಯಲ್ಲಿ ನಾನು ಬೆಳಗ್ಗೆ 90ರಿಂದ 92 ಜನ ಕರ್ಕೊಂಡ್ಬಂದಿದ್ದೀನಿ. ಈಗ ನೋಡಿ 84 ಜನ ನಾನು ಟಿಕೆಟ್ ಕೊಟ್ಟಿದ್ದೀನಿ, ಲೇಡೀಸಿಗೂ ಮತ್ತು ಜೆಂಟ್ಸಿಗೂ, ಮತ್ತು 2 ಜನ ನಮ್ಮ ಸ್ಟಾಫ್ನವರೇ ಬಂದಿದ್ದಾರೆ. ಟೋಟಲ್ 86 ಜನ, ಮತ್ತು ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಅರ್ಧ ಲಗೇಜು ಸಹ ಇರುತ್ತೆ ಸರ್. ಗಾಡಿಯಲ್ಲಿ ಗ್ಲಾಸ್ ಎಲ್ಲ ತುಂಬ ಹೊಡೆದಾಕಿದ್ದಾರೆ. ಅದು ಹೇಳಿದ್ರು ಅವ್ರು ಕೇಳೋದಿಲ್ಲ. ನೋಡಿ ಸೈಡ್ ಗಾಡಿ ಹಿಡ್ಕೊಂಡು ಕಂಬಿ ಹಿಡ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಬರುವಾಗ ನಾವು ನಿಧಾನ ಹಾಕಿ ಆ ಥರ ರೋಡಲ್ಲಿ ಹಾಕ್ಬಿಡಿ ಅಂತ ಕೇಳಿದ್ರು ಅವ್ರಿಗೆ ಜನಗಳು ಏನೂ ಅರ್ಥ ಆಗ್ತಾಯಿಲ್ಲ. ಅವಾಗ ಮತ್ತು ಫ್ರಂಟ್ ಓವರ್ ಇರೋ ಕಾರಣ ರಿವರ್ಸ್ ಹೊಡಿಯೋಕ್ಕೂ ನಾವು ತುಂಬ ಕಷ್ಟ ಆಗ್ತಾಯಿದೆ. ಫ್ರಂಟ್ ಓವರಲ್ಲಿ ವೀಲ್ ಹತ್ರ ನಿಂತ್ಕೊಂಡಿರ್ತಾರೆ. ನಾವು ಎಲ್ಲಿ ನಿಲ್ಸಿರ್ತಾವೆ ಅಲ್ಲಿ ನಿಲ್ಸ್ಕೊಂಡು ಗಾಡಿ ಹತ್ಕೊಳ್ತಾರೆ. ಎಷ್ಟು ಹೇಳಿದ್ರು ಅರ್ಥ ಆಗ್ತಾಯಿಲ್ಲ. ನಿಧಾನಕ್ಕೆ ಎತ್ತಿ ಅಂದರೂ ಬರೋದಿಲ್ಲ ಅವರು. ಅದು ಸುಮಾರು ಯಾರು ಮಾತು ಕೇಳಿದ್ರು ಅವರು ಏನೂ ಮಾತು ಕೇಳೋದಿಲ್ಲ. ಸುಮ್ಮನೆ ಅವರು ಏನು ಹತ್ತೋದು ಒಂದೇ ಅವರಿಗೆ ಬೇರೆ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಜನಗಳೇ ಅರ್ಥ ಮಾಡ್ಕೊಂಡು ನಿಧಾನ ಹತ್ತಿದರೆ ಆಗುತ್ತೆ. 54 ಸೀಟು ಕೆಪಾಸಿಟಿ ಇರುತ್ತೆ. ಬಟ್ ಇಲ್ಲಿ ಜನ ಮತ್ತು ಗಾಡಿಗಳು ಜನ ತುಂಬ ಇದ್ದಾರೆ. ಆಗ ಗಾಡಿಗಳು ಕಡಿಮೆ ಇರೋದಕ್ಕೋಸ್ಕರ ನಾವು ಅನಿವಾರ್ಯವಾಗಿ ಮತ್ತು ಜನನ ಕರ್ಕೊಂಬರೋದಕ್ಕೆ ಬರಬೇಕಾಗತ್ತೆ. ನೋಡಿ, ಮೊದಲಿಗಿಂತ ಈಗ ತುಂಬ ಜನ ಲೇಡೀಸ್ ಬರ್ತಾಯಿದ್ದಾರೆ. 10 ಜನ ಲೇಡೀಸ್ ಬಂದರೆ ಒಬ್ಬರು ಇಲ್ಲ ಇಬ್ಬರು ಜೆಂಟ್ಸ್ ಬರ್ತಾರೆ. ಮತ್ತು ಒಂದೊಂದೇ ಗಾಡಿ ಇರೋ ಕಾರಣಕ್ಕೆ ಒಂದು ಗಾಡಿಯಲ್ಲಿ 70ರಿಂದ 80 ಜನ ನಾವು ಕರ್ಕೊಂಡ್ಬರ್ತಾಯಿದ್ದೀವಿ. ಹಾಗಾಗಿ ತುಂಬ ರಶ್ ಆಗ್ತಾಯಿದೆ. ಇದಕ್ಕೆ ಪರಿಹಾರ ಏನಂತ ಗೊತ್ತಾಗ್ತಾಯಿಲ್ಲ. ರಾಡೆಲ್ಲ ಮುರಿದೇ ಹಾಕಿದ್ದಾರೆ. ರಾಡೆಲ್ಲ ರಾಡ್ ಮುರಿದಾಕಿದ್ದು ತೆಗಿರೋಣ. ರಾಡಲ್ಲಿ ಮುರಿದಾಕಿದ್ದಾರೆ. ಆಟದಿಂದ ಎಲ್ಲರೂ ಗೋಲ್ ಮಾಡ್ಕೊತಾರೆ. ఎవరి మీద అవునా మాట్లాడి